ನಮಸ್ತೆ ಸ್ನೇಹಿತರೆ. ಬಿಸ್ಲರಿ ಮತ್ತು ಆಕ್ವಾಫಿನ ವಿದೇಶಿ ಕಂಪನಿಗಳು ಈ ನೀರನ್ನು ಖರೀದಿಸಲು ಖರ್ಚು ಮಾಡಿದ ಎಲ್ಲ ಹಣ ನಮ್ಮ ದೇಶದಿಂದ ಆ ಬ್ರ್ಯಾಂಡಿನ ದೇಶಗಳಿಗೆ ಹೋಗುತ್ತದೆ. ನಮ್ಮ ದೇಶದ ಸೇನೆಯ ಒಂದು ಸಣ್ಣ ವಿನಂತಿ ಏನಂದರೆ, ನೀವು ಎಲ್ಲಿಗೆ ಹೋಗುವಾಗ ಅಥವಾ ನೀರನ್ನು ಖರೀದಿಸುವಾಗ ಸೇನಾ ಜಲ್ ಆರ್ಮಿ ವಾಟರ್ಗೆ ಬೇಡಿಕೆ ನೀಡಿ. ಈ ಸೇನಾ ಜಲ್ ಆದಷ್ಟು ಸ್ಥಳಗಳಲ್ಲಿ ಅಂಗಡಿಗಳಲ್ಲಿ ಸಹ ಸಿಗುತ್ತದೆ. ಭಾರತೀಯ ಸೇನೆಯ ಸೇನಾ ಪತ್ನಿಯರ ಕಲ್ಯಾಣ ಸಂಘವು ಸೇನಾ ಜಲ್ ಅನ್ನು ಪರಿಚಯಿಸಿದೆ. ಇದನ್ನು ಜನರಲ್ ಬಿಪಿನ್ ರಾವತ್ ಅವರ ಪತ್ನಿ ಮಧುಲಿಕಾ ರಾವತ್ ಅವರು ಆರಂಭಿಸಿದ್ದಾರೆ. ಇದರಲ್ಲಿ ಅರ್ಧ ಲೀಟರ್ ಮತ್ತು 1 ಲೀಟರ್ನಲ್ಲಿಯೂ ಕೂಡ ದೊರೆಯುತ್ತದೆ. ಅರ್ಧ ಲೀಟರ್ನ ಬೆಲೆ ₹6, 1 ಲೀಟರ್ನ ಬೆಲೆ ₹10 ಮಾತ್ರ. ಆದರೆ ಬೇರೆ ಕಂಪನಿಗಳು ಲೀಟರ್ಗೆ ₹20 ಅಂತೆ ನೀರನ್ನು ಮಾರಾಟ ಮಾಡುತ್ತವೆ. ಸೇನಾ ವಾಟರ್ ಮಾರಾಟದಿಂದ ಗಳಿಸಿದ ಲಾಭವನ್ನು ಮಿಲಿಟರಿ ಕಲ್ಯಾಣ ಸಮಿತಿಗೆ ಕಳಿಸಲಾಗುತ್ತದೆ. ಹಾಗೆ ಹಣವನ್ನು ಹುತಾತ್ಮ ಸೈನಿಕರ ಕುಟುಂಬಕ್ಕೆ ಮತ್ತು ಅವರ ಕಲ್ಯಾಣ ಶಿಕ್ಷಣಕ್ಕಾಗಿ ಬಳಸಲಾಗುತ್ತದೆ. ಈ ಆರ್ಮಿ ವಾಟರ್ ಅನ್ನು ಭಾರತೀಯ ಸೇನೆಯು ನಿರ್ಮಿಸಿದೆ. ಆದ್ದರಿಂದ ದೂರದರ್ಶನ ಅಥವಾ ಯಾವುದೇ ಮಾಧ್ಯಮದಲ್ಲಿ ಯಾವುದೇ ಸುದ್ದಿ ಅಥವಾ ಪ್ರಚಾರವಿಲ್ಲ. ಸೇನಾ ವಾಟರ್ ಅನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡಲು ಇದು ಒಂದು ಕಾರಣವಾಗಿದೆ. ಪ್ರಚಾರವಿಲ್ಲದ ಕಾರಣ ಕೆಲವೇ ಜನರಿಗೆ ಇದರ ಬಗ್ಗೆ ತಿಳಿದಿದೆ. ನೀವು ಪ್ಯಾಕ್ ಮಾಡಿದ ಕುಡಿಯುವ ನೀರನ್ನು ಖರೀದಿಸಲು ಬಯಸಿದಾಗ ಅಂಗಡಿಯವರಿಗೆ ಸೇನಾ ಜಲ್ಗಾಗಿ ಕೇಳಿ. ಅವರ ಹತ್ತಿರ ಇಲ್ಲದಿದ್ದಾಗ ಸೇನಾ ಜಲನ್ನು ಕೂಡ ಮಾರಾಟಕ್ಕೆ ಇಡಲು ಹೇಳಿ. ಹಾಗೆಯೇ ಭಾರತೀಯ ಸೇನೆಯ ಬಗ್ಗೆ ಹೆಮ್ಮೆ ಇದ್ದರೆ ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದ.